ಖಾಸಗಿ ಕಂಪನಿಯ ಬಾಸ್ ತನ್ನ ನಿಷ್ಠಾವಂತ ಸಿಬ್ಬಂದಿಗೆ ಮರ್ಸಿಡೀಸ್ ಬೆನ್ಸ್ ಕಾರನ್ನು ಗಿಫ್ಟ್ ಮಾಡಿದ್ದು ಕಾರು ನೋಡಿ ಉದ್ಯಮಿ ಫುಲ್ ಖುಷಿಯಾಗಿರುವ ಸುದ್ದಿ ಎಲ್ಲೆಡೆ ವೈರಲ್ ಆಗಿದೆ. ಕೇರಳದ ಸಿಆರ್ ಅನೀಶ್ ಅವರಿಗೆ ಖಾಸಗಿ ಕಂಪನಿ ಮಾಲೀಕ ಎಕೆ ಶಾಜಿ ಅವರು ಮರ್ಸಿಡೀಸ್ ಬೆನ್ಸ್ ಕಾರನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈ ಗಿಫ್ಟ್ ನೋಡಿದ ಅನೀಶ್ ಆಶ್ಚರ್ಯಗೊಂಡಿದ್ದಾರೆ. ಈ ಕುರಿತು ಶಾಜಿ ಅವರು ಇನ್ಸ್ಟಾಗ್ರಾಂನಲ್ಲಿ ಆತ್ಮೀಯ ಅನಿ, ಕಳೆದ 22 ವರ್ಷಗಳಿಂದ ನೀವು ನನಗೆ ಬಲವಾದ ಸ್ತಂಭವಾಗಿ ಇದ್ದೀರಿ. ನಾನು ಕೊಟ್ಟ ಈ ಉಡುಗೊರೆಯನ್ನ ಇಷ್ಟಪಡ್ತೀರಾ ಅಂತ ನಾನು ಭಾವಿಸ್ತೀನಿ ಅಂತ ಬರೆದು ಫೋಟೋಗಳನ್ನು ಪೋಸ್ಟ್ ಮಾಡಿದ್ದಾರೆ. ಅನೀಶ್ ಅವರು ಕಳೆದ 22 ವರ್ಷಗಳಿಂದ ಉದ್ಯಮಿ ಎಕೆ ಶಾಜಿ ಅವರೊಂದಿಗೆ ಕಂಪನಿಯ ಮುಖ್ಯ ವ್ಯವಹಾರವನ್ನ ಅದರ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವರ ನಿಷ್ಠೆಗೆ ಧನ್ಯವಾದ ಅರ್ಪಿಸಲು ಶಾಜಿ ಅವರು ಕಪ್ಪು ಬಣ್ಣದ ಮರ್ಸಿಡೀಸ್ ಬೆನ್ಸ್ ಕಾರನ್ನು ಗಿಫ್ಟ್ ಕೊಟ್ಟಿದ್ದಾರೆ. ನಾನು ಮಾಲೀಕನಲ್ಲ, ಅವನು ಉದ್ಯೋಗಿಯಲ್ಲ. ನಾನು ತುಂಬಾ ಸಂತೋಷವಾಗಿದ್ದೇನೆ. ಇದೊಂದು ಹೆಮ್ಮೆಯ ಕ್ಷಣ. ಕಳೆದ 22 ವರ್ಷಗಳಿಂದ ಅನಿ ನನ್ನೊಂದಿಗಿದ್ದಾರೆ. ಈ ವರ್ಷ ನಾವು ನಮ್ಮ ಪಾಲುದಾರರಿಗೆ ಕಾರುಗಳನ್ನು ನೀಡಬಹುದು ಅಂತ ಆಶಿಸೋಣ ಅಂತ ಹೇಳಿ ಈ ಕಾರನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಇದನ್ನು ನೋಡಿ ಅನೀಶ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಉಡುಗೊರೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಅನೀಶ್, ಇದಕ್ಕೆಲ್ಲ ನಿಮ್ಮೆಲ್ಲರ ಬೆಂಬಲವೇ ಕಾರಣ. ಭವಿಷ್ಯದಲ್ಲಿ ನೀವು ನನ್ನೊಂದಿಗೆ ಇರ್ತೀರಿ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ದಾರೆ. ಪೋಸ್ಟ್ ನೋಡಿದ ನೆಟ್ಟಿಗರು ಶಾಜಿ ಅವರ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.